അപ്പോൾ നാളെ ഇദ്യാണ്ടെങ്കിൽ നാളെ ഇദ്യാൻ്റെ ഒഞ്ചി ഇദ്യാൻ്റെ എത്തുന്നുണ്ട് ആ കഷ്ടത്തെ സമയത്ത് ബാളിന് ഇഞ്ചി മനസ്സിന് എന്താണ്ട് അത് ഇത്തത്തെ കണ്ട പണി ഇത്തത്തെ സമയത്ത് കണ്ട ധാന്യാണിത്ത ബന്ധനാണ് സരിയാവുണ്ട് തന്നെ ഞങ്ങൾക്ക് ಅಂಚನೆ ಒಂಜುವಿನ ಗೋಜಿನ ಅಂಜಿನ ಇದ್ಯಾತ ಕಷ್ಟೊಡಿತಾನೆ ಅಪ್ಪ ತಿರ್ನೆಲ್ಲ ಮುಟ್ಟಾಂಡು ಅಮ್ಮದ ತಿರ್ನೆಲ್ಲಾಂಡು ಐತಡೆ ಕನ್ನ ಪಳೆಯಲವರು ವಿಸರ್ಜಿ ಅಂತ ಎಂದಾಡ್ತಾನೆ ಈ ಕಾಳುಗಳು ಅಂಚನೆ ಇಂದಾತಂದು ಮೆಗಿದ್ದಿಲ್ಲ ಅಂಜು ವಿಸರ್ಜನೆ ತಗೊಂಡು ಎಂಕಳನೇ 4-5 ಜನ ಕಳತನ ಬೇತರಲ್ಲಿ ಇದ್ದಿರತ್ತೆ ಏಕೆ ಇಂದಂತಂದಿತ್ತು ಅವಾಗ ಐತಡೆ ಕಿಂಚ ಎಂಬೆ ಮಾಡ್ತಾನೆ ಭಯಂಕರ ಎಂಕೊಂತಾನೆ ಆ ಕೊಂಡೆಂಡಲ್ಲ ಕಳೆದಾಳ ಅಂದಾಳು ಪೂಜಿ ಅಂಡಲ್ಲ ವ್ಯಾಪಾರ ಒಂಜನ ತಿಕ್ಕೊಂಡು ಗುರುತಾಕಳೆ ಮನೆ ಅಂತ ತೆರುವಂತಲ್ಲ ಸಂಗತಿ ತಂದು ಬಿಡ್ತಾನೆ ಅತನ ಒಂಜಿ ಚಿಚ್ಚಂಚ ಅಂತ ಮಾಡ್ತದೆ ಫೋಡೊಂದು ಟೆಂಕ್ಲ ನನ್ನ ಬುಡ್ಡಿನ ನನ್ನಲ್ಲ ನಾನು ಒಂಜಿ ಹಾಕುದು ಈ ಐತಲ್ಲೇ ಪೊಣ್ಣು ತೀರ್ನಾಗ ನಾನು ಆಯಲ್ಲ ಹೋಗುದು ನಮ್ಮ ದೇಶದ ಕಾನೂನು ಪೂರ ಅಂಚೊಂಡು ಬಾರಿ ದುಂಬುದ ಕಾನೂನು ತೂಲೆ ಓಲಾನ್ಲ ನಡು ಮಲ್ಪಣ ಇಲ್ಲ ಆಜಿ ತಿಂಗಳು ವಾಪಸ್ ಬರ್ಪಣ ಅಂಚಿ ನಾವು ಬತ್ತೆ ನನ್ಲ ಕೂಡ ಎಂಚ ಪುದರೇನ ಪದ್ಮರಾಜಿಪ್ಪಣೆ ಪದ್ಮಾನ್ಯಾಪಿ ಇಂದು ನಮ್ಮ ದೇಶದ ನಮ್ಮ ಈ ಭಾಗದ ಜನಕುಲ ಪರಿಸ್ಥಿತಿ ಈತೇಂಡ ಪದ್ಮರಾಜ್ ನನ್ನ ಬತ್ತಿ ಕೊಡ್ಲೆ ಪದ್ಮನ್ನಿ ಇಂದು ಕಮ್ಮಿ ಅವಡು ಐಕಿ ಒಂಜೆ 2 ಜನಕ್ಕೂ ಮರಣದಂಡನೆ ಶಿಕ್ಷೆ ತಿಕ್ಕಣದಾಂಡ ಒಂಜಿ 2 ಜನನು ಹ್ಯಾಂಗ್ ಮಲ್ತಿರದಾಂಡ ಕರೆಕ್ಟ್ ಪೂರ ಉಂಟು ಶಿಕ್ಷೆ ಇತ್ತೆ ದುಬೈಡು ತುಳಿಗೆ ದುಬೈಗೆ ಮಲ್ಡ್ರು ಓಲ ರೇಪ್ ಮಲ್ತಿ ಇಂಚ ಕೆರ್ನೇನ ಆಜೆ ತಿಂಗೊಂದಲ ಮಿತ್ತಿಗೆ ಪಬ್ಲಿಕ್ ಒಂಜಿ 2 ಜನನು ಏಡ್ಸವಡಿಗೆ ಇಂದು ನಿಜವಾಯಿನ ತೂಯಿ ನಾವು ಮಾತೆರ್ಲ ಉಂಡು ಇಂಚಿನ ಕೇಸನ್ನು ಬಾಕಿದ ಕೇಸಿಡು ಶಿಕ್ಷೆ ಯಾರನ್ನೇ 15 ವರ್ಷ ಆಪನು ಇಂಚಿನ ಕೇಸರು 1 ವರ್ಷಕ್ಕೆ ಅವಳ ಇದು ಅಲ್ಲ ಆಗಲೇ ನೀವು ವರ್ಷ ಮಲ್ತದ ಇಂಚ ಮಲ್ತಂದಾಂಡ ಖಂಡಿತ ಅಪನ ಅಂಚಿನ ವ್ಯವಸ್ಥೆ ಉಂಟು ಜನಪ್ರತಿನಿಧಿಗಳ ಕೈ ಕೇಸ್ದು ಕಾನೂನು ಮಲ್ಪನಕ್ಲಿ ಇಂಕ್ಲೂನಿ ಕಾನೂನು ಮಲ್ಪನೆ ರಾಜ್ಯೋಡ್ಲ ಒಂಜಿ ಕಾನೂನು ಮಲ್ಪನೆ ಈ ಕಾನೂನು ಮಲ್ಪನೆ ಸೆಂಟ್ರಲ್ ಗೌರ್ಮೆಂಟ್ ಏರಲ್ಲ ಜನಪ್ರತಿನಿಧಿನಕ್ಲಿ ಸೇರಿದು ದೇಶೋಡು ರಾಜ್ಯೋಡು ಕಾನೂನು ಮಲ್ಪನೆ ಕಾನೂನು ಬದಲಾವಣೆ ಮಲ್ಪನೆ ಅವಶ್ಯಕತೆ ಉಂಟು ಏನು ಆರು ಮಲ್ಪಡು ಬೇರೆ ಮಲ್ಪಡು ಆ ಪಕ್ಷ ಈ ಪಕ್ಷ ಅಂತ ಬಂದ್ಬಿಟ್ಟು ಒಟ್ಟು ದೇಶದ ಭದ್ರತೆದ ವಿಚಾರಡು ಈ ಥರ ಕೃತ್ಯ ಆಪ್ನೇನು ಉಂಟಾರ ಕಾನೂನಿನ ಬದಲಾವಣೆ ಅವಶ್ಯಕತೆ ಉಂಟು ಮಸ್ತ್ ಸರ್ತಿ ಕಂಪ್ಲೇಂಟ್ಲ ಕೊಡ್ತೀರಿ ಸರ್ ఆయన ವಿರುದ್ಧ ಐತೆ ಪೊಲೀಸ್ ತಕಲ್ಲದಲ್ಲ ఆయన ಎತ್ತಿತ್ತು ಒಂದು ಇಂದು ಮಲ್ಪಡಿ ಒಂದು ಪ್ರಸ್ತುತ ಸರ್ತಿ ಹೋಗ್ತೀರ ಸ್ಟೇಷನ್ಗೆ ಹೋಗ್ತೀರಿ ಮತ್ತು ಕಂಪ್ಲೇಂಟ್ ಕೊಟ್ಟಾಗ ಅವರ ಮೇಲೆ ಕೇಸ್ FIR ಮಾಡಿ ಕಂಪ್ಲೇಂಟ್ ಕೊಡ್ತಾರೆ ಉಪದ್ರ ಅದು ಆ ಇದರಲ್ಲಿ ಕಾನೂನಲ್ಲಿ ಅಷ್ಟೇ ಅವಕಾಶ ಇರುವುದು ಅದಕ್ಕೆ 2 ಜನರು ಮುಚ್ಚಳಿಕೆ ಬರೆದು ಕಳಿಸಿದ್ದಾರೆ ನೀವು ಮಾಡೋದಿಲ್ಲ ನಾವು ಮಾಡೋದಿಲ್ಲ ಮುಚ್ಚಳಿಕೆ ಬರೆದು ಕೊಟ್ಟಿರ್ತಾರೆ ಅದು ನೆಕ್ಸ್ಟ್ ಈ ಹಂತಕ್ಕೆ ಬರ್ತದೆ ಅಂತ ಇವರು ನೆನೆಸಿರಲ್ಲ ಆ ಹುಡುಗಿ ಅಂಗಡಿಗೆ ಹೋದವಳು ಅಲ್ಲಿಂದ ಅವಳೇ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಅಂದ್ರೆ ಅವತ್ತು ಉಪದ್ರ ಮಾಡಿರ್ಬೇಕು ಅವನು ಅದು ತಡೆಯಲಾಗದೆ ಅವಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿರ್ಬೇಕು ಇಲ್ಲಾಂದ್ರೆ ಅವ್ರು ಮಾತಾಡ್ಕೊಂಡಿದ್ರೆ ಅವ್ರು ಯಾಕೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬೇಲೆ ಬ್ಯಾಂಗ್ಳೂರ್ಗೆ ಬಾಳ ಅವಳು ಒಂಜಿನ ಉಂಟಿರಬಿಡಿ 3 ಬಿದ್ರೆ ಅವಳು 1 ತಿಂಗಳು ಉಂಟೆ ಸ್ವಲ್ಪ 6 ತಿಂಗಳು ಬರ್ತದೆ ಅವಳು 1 ತಿಂಗಳು ಅಂತೇಳು ಆ ಒಂಜೊಂಜೆ ತಿಂಗಳು ಬೇರೆ ಬೇರೆ ಬತ್ತು ಕೂತ್ರು ಕೇಳಿದ್ರು ಕಂಪ್ಲೇಂಟ್ ಆಂಡ ಕಂಪ್ಲೇಂಟ್ ಕೊಡ್ತಾ ಫುಲ್ ಕಂಪ್ಲೇಂಟ್ ಕೊಡ್ತಾ ಲೋಕಲ್ ದಕ್ಲ 2 ಬಂತಾರ ಯಾರಿಗೆ ಅಂದ್ರೆ ಲೋಕಲ್ ದಕ್ಲೆ ಬಂತಾರ ಸಂಘಟನೆ ದಕ್ಲಿಗೆ ಕ್ಲೇಮ್ಗಳೇ ಬಂತಾರ ಕಾಲ ಏರ್ಲ ಕಾಲೇಜಿಗೆ ಬಾರ ಇಂದಕ್ಕೆ ಬಾರ ಪೂಜೆ ಕಾಲೇಜಿಗೆ ಹೋದಾಗ ರಾಜಿಡ್ತ ಬೆಲ್ ಪೂರ ಏನು പോയി ನಾನು ಆಯೇ ಪೂಜೆ ಲೋಕಲ್ ದಕ್ಲ ഈടാരുടെ അടുത്ത് പറഞ്ഞു ഞാൻ സ്റ്റേഷനിൽ കംപ്ലൈന്റ് കൊടുക്കുന്ന അല്ലെങ്കിൽ ആരെങ്കിലും പറഞ്ഞു ಹಿಂದೂ ಬೇರೆ ಜಾತಿಯವರು ಏನಾದ್ರು ಈ ರೀತಿ ಆಗ್ತಾ ಇದ್ದಾರೆ ನೋಡಿ ಎಲ್ಲದರಲ್ಲೂ ಬೇರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಇದು ಪುತ್ತೂರು ಹೊತ್ತಿ ಉಡಿಯುತ್ತಿತ್ತು ಸೊ ಜನಗಳಿಗೆ ಇದನ್ನು ಮಾಡಲಿಕ್ಕೆ ಬಿಡೋದಾಗಿ ನಾವು ನೋಡಬೇಕು ಅಂತ ಎಲ್ಲಿ ಹೋದರೂ ಮಾದಕ ದ್ರವ್ಯ ಸಾಯಂಕಾಲ ಮಕ್ಕಳು ಒಂದೊಂದು ಕೆಲವು ಬೈಕಲ್ಲಿ ಹೋಗೋದು ನೋಡ್ಬೇಕು ನೀವು ಅವ್ರಿಗೆ ಅದರಲ್ಲಿ ಯಾರು ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ ಆ ರೀತಿ ಹೋಗುವಂಥದ್ದು ಫ್ಯಾಮಿಲಿ ಹೋಗ್ತಾ ಇದ್ರೆ ನೀವೀಗ ನಿಮ್ಮ ಕುಟುಂಬವನ್ನು ತಗೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ರೆ ಮೊನ್ನೆ ಒಬ್ಬರು ಹುಡ್ಕೊಂಡು ಅವ್ರನ್ನ ಅಡ್ಡ ಹಾಕಿ ಅವ್ರಿಗೆ ಬೈಯುವಂಥದ್ದಾಗಿದೆ ಈ ಒಬ್ಬೊಬ್ಬರಿಗೆ ಒಂದೊಂದು ಪೊಲೀಸ್ ಕೊಡ್ಲಿಕ್ಕೆ ಎಲ್ಲಿಯೂ ಸಾಧ್ಯ ಇಲ್ಲ ನಾವು ಈ ಥರ ಮರ್ಡರ್ ಮಾಡಲಿಕ್ಕೆ ಕೊಲೆ ಮಾಡಲಿಕ್ಕೆ ಮಾದಕ ದ್ರವ್ಯ ಡ್ರಿಂಕ್ಸ್ ಮಾಡಲಿಕ್ಕೆ ಮಾಡಿದವನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವ್ನು ನಿಲ್ಲಿಗೆ ಸಾಧ್ಯ ಇಲ್ಲ ಇದು ಡ್ರಗ್ಸ್ ಇದೆ ಕೆಲಸ
ಅದು ಅವಳ ಪಂತನಿಗೆ ಆ ಡ್ರೆಸ್ ಅಂಗಡಿ ಯಾರು ನಮ್ಮ ಅಂಗಡಿ ಅವಳ ಗಲಾಟೆ ಹಾಕೊಂಡು కొన్ని ఉలాయితో ಸ್ಟೇಷನ್ ಎದುರೇ ಆಗಿ ನಾವು బస్ స్టాండ్ లక్ష్మీ బస్ സ്റ്റാൻഡ് ഒരു പീടിയതല്ലേ പുത്തൂർ ബസ് സ്റ്റാൻഡ് ആടൊക്കെ അങ്ങനെ ഓന്റെ ഇത് കയ്യാതെ ഓളാടുന്ന് വന്നേ ഇപ്പോൾ അನುಪಣೆ ಅಂಗಡಿ ದಾಖಲೆ ಅಪ್ಪ ಪೋಯರ ಬುಡಂದೆ ಆಡಿಗಾಯ ಬತ್ತು ಇಂಚ ಆತು ಅನ್ನೋದು ಮಕ್ಕಳ ಅಭಿಪ್ರಾಯ ಆರು ಉಳ ಅಗಳು ಉಳೈ ಮಾಡ್ತಾನೋಡ ನಿನ್ನ ಅಮ್ಮ ಬಣ್ಣ ಎಟ್ಲ ಪಿದೈ ಎಲ್ಲೇ ಮೊಬೈಲ್ ಇತ್ತು ಎಲ್ಲೇ ಮೊಬೈಲ್ ಅಕ್ಕಗಲ್ಲ ಎತ್ತಂತ ಓಪನ್ ಬರ್ತಾ ಪೆರಾಡಿತ್ತು ಮಲ್ಲ ಮೊಬೈಲ್ ಎತ್ತಿಕೊಂಡು ಎತ್ತೊಂದು ಬಂದಿಟ್ಟು ಐಟಿ ಪೌಂಡ್ ಎತ್ತನೆ ಎಂಕ ಬಾರಿ ಬಂಗ ಉಂಟು ನಿಕ್ಳು ಬತ್ತರ್ಲೇಂದು ಎಂಕಳು ಪಾರಕೊಂಡು ಒಂಬಳು ಕೊಣ ಗಂಟೆ ರಡ್ಡೆ ಆತನೆ ಅಪ್ಪಗನ ಆತನೆ ಐನ ಇಂದು ಕರೀತು ಹೋತನೆ ಜನ ಲಿಂಗ ಬರ್ತಾರೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ